ನಮ್ಮ ಮಧ್ಯದಲ್ಲಿ ಮತ್ತೊಂದು ನೃತ್ಯ ಪ್ರದರ್ಶನ ನೀಡಲಿದ್ದಾರೆ. ಆಲ್ಫೋನ್ಸಾ ಸವೆ, ಸಿರೋರ್ ಮಲಬಾರ್ ಕ್ಯಾಥೋಲಿಕ್ ಚರ್ಚ್ ಇವರಿಂದ.
ಸುಂದರ ಸಂಗೀತದ ಮೂಲಕವಾಗಿ ನಮ್ಮೆಲ್ಲರನ್ನು ಕ್ರಿಸ್ಮಸ್ ಹಬ್ಬದ ಒಂದು ವಾತಾವರಣದಲ್ಲಿ ನಡೆಸಿದಂಥ ಕರ್ನಾಟಕ ಮಿಷನ್ ನೆಟ್ವರ್ಕ್ ಇವರಿಗೆ ಧನ್ಯವಾದಗಳು. ಆತ್ಮೀಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಹಬ್ಬದ ಆನಂದ, ಶಾಂತಿ, ಸಮಾಧಾನಗಳು ನಿಮ್ಮೆಲ್ಲರ ಜೊತೆಯಲ್ಲಿ ಈಗಲೂ ಯಾವಾಗಲೂ ಇರಲಿ ಎಂಬುದಾಗಿ ನಾನು ಹಾರೈಸ್ತೇನೆ, ಪ್ರಾರ್ಥಿಸ್ತೇನೆ. ಈಗಾಗಲೇ ಸಹೋದರ ಬಿಷಪರು ಹೇಳಿದ ಹಾಗೆ ಕ್ರಿಸ್ಮಸ್ ಒಂದು ದಿನದ ಆಚರಣೆ ಅಲ್ಲ, ಆಗಲೂಬಾರದು. ಅದು ಜೀವನದುದ್ದಕ್ಕೂ ಇರಬೇಕಾದ ಅರ್ಪಣೆ, ಇಲ್ಲವೇ ಇಷ್ಟೇ. ಪ್ರೇಮ, ಶಾಂತಿ, ತ್ಯಾಗಗಳ ಸಂದೇಶವನ್ನು ಜಗಕ್ಕೆ ಸಾರಿದ ಯೇಸು ಸ್ವಾಮಿ ಸಮಕಾಲಿಕ ಜೀವನ ಮೌಲ್ಯಗಳನ್ನು ನಮ್ಮ ಮುಂದಿರಿಸಿದ ಮಹಾನ್ ಚೇತನ. ಆತನ ಬೋಧನೆ, ಜೀವನದ ತತ್ವ, ಆದರ್ಶಗಳು ನಮಗೆ ಎಂದೆಂದಿಗೂ ಪ್ರಸ್ತುತ. ನಾವೆಲ್ಲರೂ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಅದಕ್ಕಾಗಿ ಸಿದ್ಧತೆ ಮಾಡ್ತೇವೆ, ವಿಧ ವಿಧವಾಗಿ ಆಚರಿಸ್ತೇವೆ ಜಗತ್ತಿನಾದ್ಯಂತ. ಆದರೆ ಜಗದ್ರಕ್ಷಕನಾದ ಯೇಸುವಿಗೆ, ಶಾಂತಿಯ ಅರಸನಾದ ನಮ್ಮ ರಕ್ಷಕನಿಗೆ, ಆತನ ತಂದೆ ತಾಯಿಗಳಿಗೆ ಛತ್ರದಲ್ಲಿಯೇ ಸ್ಥಳವಿರಲಿಲ್ಲ. ಎಂಥ ವಿಪರ್ಯಾಸ! There was no place for Jesus, Joseph, Mary at the inn. ಯೇಸುವಿಗೆ, ತಂದೆ ತಾಯಿಗಳಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ನಿರೀಕ್ಷೆಯ ಬಗ್ಗೆ ಮಾತಾಡ್ತೇವೆ, ಸಂತಸದ ಕುರಿತು ಮಾತಾಡ್ತೇವೆ. ಪ್ರಾಮುಖ್ಯವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಇದು ನಿರೀಕ್ಷೆಯ ಹಬ್ಬ ಎನ್ನುತ್ತೇವೆ. ಆದರೆ ಯೋಸೇಫ ಮರಿಯರು ಬೇತ್ಲೆಹೇಮಿಗೆ ಸೇರಿದವರು, ದಾವೀದನೂರು ಅದು. ಆದರೆ ಗಮನಿಸಿರಿ, ಸ್ವಂತ ಊರಿನಲ್ಲಿಯೇ ಅವರಿಗೆ ಸ್ಥಳವಿರಲಿಲ್ಲ, ಅವರಿಗೆ ಸ್ಥಳ ಸಿಗಲಿಲ್ಲ. ಗೋದಲಿಗೆ ಆಸರೆಯಾಗಿ ಅವರು ಹೋಗಬೇಕಾಗಿ. ಗಮನಿಸಿರಿ, ದೇರ್ ವಾಸ್ ನೋ ಪ್ಲೇಸ್, ನೋ ರೂಮ್ ಫಾರ್ ಜೀಸಸ್. ಮೇರಿ ಅಂಡ್ ಜೋಸೆಫ್ ಅಟ್ ದಿ ಎಂಡ್. ಅದೇ ರೀತಿ ಈಗಲೂ ಕೂಡ ಮಿಲಿಯಾಂತರ ಜನರಿಗೆ ಸ್ಥಳ ಇಲ್ಲ. ಯೇಸುವಿಗೆ ಅಂದು ಛತ್ರದಲ್ಲಿ ಸ್ಥಳವಿರಲಿಲ್ಲ. ಇಂದು ಸಾವಿರಾರು ಜನರಿಗೆ ಸರಿಯಾದ, ನ್ಯಾಯವಾದ, ಸಿಕ್ಕಬೇಕಾದ ಸ್ಥಳ ಇಲ್ಲ, ಸ್ಥಾನ ಇಲ್ಲ. ನಮ್ಮ ದೇಶ ಪ್ರಗತಿಪರ ರಾಷ್ಟ್ರ ಎಂಬುದಾಗಿ ನಾವು ಹೇಳ್ತೇವೆ. ಆದರೂ ಇಂದು ಕೂಡ ಅಮಾನುಷವಾದ ಬಡತನ, ಸಂಪನ್ಮೂಲಗಳ ಮತ್ತು ಅವಕಾಶಗಳ ಅಸಮಾನ ದುರ್ಬಳಕೆ, ಇವುಗಳ ನಿಮಿತ್ತ ಅನೇಕರು ತಮ್ಮ ಸ್ವಂತ ಊರಿನಲ್ಲೇ ಪರಕೀಯರಾಗಿದ್ದಾರೆ. ದೇ ಆರ್ ಸ್ಟ್ರೇಂಜರ್ಸ್ ಅಟ್ ಹೋಮ್. ನಮ್ಮಲ್ಲಿರುವ ದ್ವೇಷ, ಮೇಲು ಕೀಳೆಂಬ ಅಂತರ, ಜಾತಿ ಪದ್ಧತಿಗಳು, ಹೆಂಗಸರು, ಮಕ್ಕಳು, ದಲಿತರು, ಆದಿವಾಸಿಗಳು, ಇವರ ಮೇಲೆ ನಡೆಯುವ ದೌರ್ಜನ್ಯಗಳು, ಇವೆಲ್ಲ ನಮ್ಮನ್ನು ಹೆಚ್ಚೆಚ್ಚು ವಿಂಗಡಿಸ್ತಾ ಇವೆ. ದ್ವೇಷದ ಬೀಜಗಳು ಎಲ್ಲೆಡೆ ಬಿತ್ತಲ್ಪಟ್ಟು ಹೆಮ್ಮರವಾಗಿ ಬೆಳೆಯುತ್ತಾ ಇವೆ. ಅದೇ ವೇಳೆ ವಿವಿಧ ಧರ್ಮಗಳಿಗೆ, ಕೋಮುಗಳಿಗೆ ಸೇರಿದ ಜನರಲ್ಲಿ ಕೋಮುವಾದ ತಲೆ ಎತ್ತಿ ಸಮಾಜವನ್ನು ವಿಭಾಗಿಸ್ತಾ ಇದೆ. ಕನ್ವರ್ಷನ್, ರೀಕನ್ವರ್ಷನ್, ಈ ಪದಗಳನ್ನು ನಾವು ಬದಿಗಿಡಲು ಆಗೋದಿಲ್ಲ. ನಾವು ನಮಗೆ ವಿ ಹ್ಯಾವ್ ಟು ಬಿ ಸಿನ್ಸಿಯರ್ ಟು ಅವರ್ ಸೆಲ್ಸ್. ನಮ್ಮ ರೈತರು ಫಲವತ್ತಾದ ವ್ಯವಸಾಯ ಭೂಮಿಗಳನ್ನು ಕಳೆದುಕೊಳ್ಳುವ ಗಂಡಾಂತರದಲ್ಲಿದ್ದಾರೆ. ವಿವಿಧ ರೀತಿಯ ಮಾಲಿನ್ಯಗಳು, ಪರಿಸರದ ಬವಣೆಗಳು ಮಾನವರಿಗೆ ಒಂದು ಸಮರ್ಪಕವಾದ ವಾಸಸ್ಥಳ ಇಲ್ಲದಂತೆ ಮಾಡಲು ಕಾರಣವಾಗಿವೆ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಜನ ತಲೆಯ ಮೇಲೆ ಸೂರಿಲ್ಲದೆ ದಾರಿ ಮಗ್ಗುಲಲ್ಲಿ ಕಾಲ ಕಳೆಯುವಂಥ ದುಸ್ಥಿತಿ ಈಗಲೂ ಇದೆ. ಆದರೆ ಅನೇಕರಿಗೆ ಇದೊಂದು ಹೋರಾಟ. ಅನೇಕ ರೀತಿಯ ಶೋಷಣೆ, ಕೊರತೆಗಳಿಂದ
ಕುಗ್ಗಿದ ಕಂಗೆಟ್ಟ ಜನ ತಮ್ಮ ಮಾನವೀಯತೆಯನ್ನು ಕಳೆದುಕೊಳ್ಳುವ ಗಂಡಾಂತರದಲ್ಲಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಕ್ರಿಸ್ಮಸ್ ಸಂದೇಶ ಎಷ್ಟು ಪ್ರಸ್ತುತ? ಆ ಕಂದನ ಮಹತ್ವ ಏನು? ಬೈಬಲ್ನಲ್ಲಿ ಬರೆದದೆ, ಮೇರಿ ಮಾತೆ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯನ್ನು ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಅವನನ್ನು ಮಲಗಿಸಿದಳು. ಹಾಗಾದರೆ ಜನ ಇನ್ನೂ ಬವಣೆ ಪಡಬೇಕೋ, ಕಷ್ಟಪಡಬೇಕೋ? ನಿನಗೆ ಶಿಲುಬೆ ಕಾದಿಟ್ಟದ್ದು ಅಂತ ನಾವು ಯಾವಾಗಲೂ ಹೇಳ್ತಾ ಇರಬೇಕೋ? ಅವರಿನ್ನೂ ಗೋದಲಿಯಲ್ಲೇ ಇರಬೇಕೇ? ಬಡ ಜನರ ಬವಣೆ ಈ ರೀತಿ ಇನ್ನೂ ಮುಂದುವರಿಯಬೇಕೇ? ಈವರೆಗೆ ಕಷ್ಟಪಟ್ಟದ್ದು ಸಾಲದೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂಬ ಕೂಗು ನಮಗೆ ಕೇಳ್ತಾ ಇಲ್ಲವೇ? ಈ ಹಬ್ಬದ ಮಹತ್ವ ಏನು ಹಾಗಾದ್ರೆ? ಗೋದಲಿಯ ಸ್ಥಳ ನಾವು ರೂಪಾಂತರಗೊಳ್ಳುವ ಸ್ಥಳವಾಗಬಲ್ಲದು. ಗೋದಲಿ ನಮ್ಮನ್ನು ಮಾತ್ರ ಅಲ್ಲ, ಜಗದ ಎಲ್ಲ ಜನರನ್ನು ರೂಪಾಂತರಗೊಳಿಸಬಲ್ಲದು. ಅಲ್ಲಿ ಬಡವರಿಗೆ ಸ್ಥಾನ ಇದೆ, ಅಲ್ಲಿ ಶೋಷಿತರಿಗೆ ಸ್ಥಾನ ಇದೆ, ಶ್ರೀಮಂತರಿಗೂ ಸ್ಥಾನ ಇದೆ. ಶೋಷಿತರಿಗೆ, ಶೋಷಿಸುವವರಿಗೆ ಅಲ್ಲಿಗೆ ಕರೆ ಇದೆ. ಬಲಹೀನರು, ಬಲಿಷ್ಠರು, ವಿದ್ಯಾವಂತರು, ಅವಿದ್ಯಾವಂತರು, ಬುದ್ಧಿವಂತರು, ಬುದ್ಧಿಹೀನರು, ಕುಲಹೀನರು, ಕುಲೀನರು, ಸ್ತ್ರೀಯರು, ಪುರುಷರು, ಮಕ್ಕಳು, ಹಿರಿಯರು. ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲ, ಗೋದಲಿಯಲ್ಲಿ ಅವರಿಗೆ ಸ್ಥಳ ಇದೆ. ದರ್ ಇಸ್ ರೂಮ್, ಸ್ಟಿಲ್ ರೂಮ್ ಅಟ್ ದಿ ಇನ್. ಗಮನಿಸಿರಿ, ಹೊರ ವಲಯದ ಒಂದು ಸ್ಥಳ, ಮುಖ್ಯವಾಗಿನೆಲ್ಲ ಹೊರ ವಲಯದ ಒಂದು ಸ್ಥಳ ಕೇಂದ್ರ ಸ್ಥಳ ಇದೆ. ಗಮನಿಸಿರಿ, ಅಂದ್ರೆ ಶಿಲುಬೆ ಕೂಡ ಪಟ್ಟಣದ ಹೊರಗೆ ಇತ್ತು. ಯೆರೂಸಲೇಮ್ ದೇವಾಲಯದಲ್ಲಿ ಶಿಲುಬೆ ಇರಲಿಲ್ಲ. ಇವತ್ತು ಯಾರೋ ಅರಸರಿಗೆ ತಲೆ ಮೇಲೆ ಶಿಲುಬೆ ಇಟ್ಟಿದ್ರು, ಕಿರೀಟ. ಆದರೆ ಅಂದು ದೇವಾಲಯದಲ್ಲಿ ಶಿಲುಬೆ ಇರಲಿಲ್ಲ, ದೇವಾಲಯದ ಹೊರಗೆ ಇತ್ತು. ಯೇಸು ಪಟ್ಟಣದ ಹೊರಗೆ ಸತ್ತನು, ಯೇಸು ಗೋದಲಿಯಲ್ಲಿ ಜನಿಸಿದನು. ಆ ಗೋದಲಿ ಜನರನ್ನು ಕೈ ನೀಡಿ ಕರೆಯಿತು, ನಕ್ಷತ್ರ ಅಲ್ಲಿಗೆ ದಾರಿ ತೋರಿಸಿತು, ದೂತಗಣ ಕುರುಬರನ್ನು ಗೋದಲಿಗೆ ಹೋಗಲು ಆಹ್ವಾನಿಸಿತು. ಅಲ್ಲಿ ಕುರುಬರಂಥ ವ್ಯಕ್ತಿಗಳಿಗೆ ಗೌರವ ದೊರೆಯಿತು. ಯೇಸು ಮಗುವಿನ ದರ್ಶನ ಭಾಗ್ಯ ಅವರಿಗಾಯಿತು, ಅವರ ನಿರೀಕ್ಷೆ ನೆರವೇರಿತು. ಆಗ ಅವರು ತಾವು ಕಂಡು ಕೇಳಿದ ಸಂಗತಿಗಳನ್ನು ತಿಳಿಯಪಡಿಸಿದರು. ಅಲ್ಲಿ ದರ್ಶನ ಭಾಗ್ಯವನ್ನು, ಕಂದನ ದರ್ಶನ ಭಾಗ್ಯವನ್ನು ಹೊಂದಿದ ಜನ ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಹಿಂತಿರುಗಿ ಹೋಗುವ ಭಾಗ್ಯ ಅವರದಾಯಿತು. ಇದು ಸಾಧ್ಯವಾದದ್ದು ಗೋದಲಿಯಲ್ಲಿ ಮಲಗಿದ ಆ ಕಂದನಿಂದ, ಜಗತ್ ರಕ್ಷಕನಿಂದ. ಈ ಗೋದಲಿ ಇಂದು ಸರ್ವರನ್ನು ಸ್ವಾಗತಿಸ್ತಾ ಇದೆ, ಅಂಗೀಕರಿಸ್ತಾ ಇದೆ, ಯೇಸುವಿನ ದರ್ಶನ ಭಾಗ್ಯವನ್ನು ಅನುಗ್ರಹಿಸ್ತಾ ಇದೆ, ಜನರಿಗೆ ವ್ಯಕ್ತಿ ಗೌರವವನ್ನು ನೀಡುತ್ತಾ ಇದೆ. ಎಲ್ಲವನ್ನು ಯೋಚಿಸಲು, ಯೇಸುವಿನ ಕುರಿತು ಆಶ್ಚರ್ಯ ಪಡಲು ಅದು ಕರೆ ನೀಡುತ್ತದೆ. ವಚನ 18 ಲೂಕನ ಸುವಾರ್ತೆ ಹೇಳ್ತದೆ, ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯ ಮಾತೆ ಎಲ್ಲ ಮಾತುಗಳನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದರು. ಪ್ರಿಯ ಸೋದರ ಸೋದರಿಯರೇ, ನಾವಿಂದು ಗೋದಲಿಯಲ್ಲಿ ತಿರುಗೊಮ್ಮೆ ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕಾಗಿದೆ. ನಾವು ಯೇಸುವಿನ ದರ್ಶನ ಭಾಗ್ಯವನ್ನು ಹೊಂದದೆ ಯೇಸುವಿನ ಕುರಿತು ಮಾತಾಡುವ ಹಕ್ಕು ನಮಗಿಲ್ಲ. ಯೇಸುವಿನ ದರ್ಶನ ಭಾಗ್ಯ ನಮಗೆ ಆಗಬೇಕಾದ್ರೆ ಗೋದಲಿಯಂಥ ಸ್ಥಳಕ್ಕೆ ನಾವು ಹೋಗಬೇಕು. ಪಟ್ಟಣದ ಹೊರಗೆ ಆ ಶಿಲುಬೆಯನ್ನು ನಾವು ಗುರುತಿಸಲು ಹೋಗಬೇಕು. ಗೋದಲಿ ಅದೇ ವೇಳೆ ದೇವರು ತನ್ನ ಜನರೆಲ್ಲರಿಗೆ ಕೃಪೆ, ಸತ್ಯತೆಗಳನ್ನು ಪ್ರಕಟಿಸುವ ಸ್ಥಳವಾಯಿತು. ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಈ ಸ್ಥಳದಲ್ಲಿ ಬಡ ಜನರು ಜಗದ್ರಕ್ಷಕನಾದ ಯೇಸುವಿಗೆ, ಬೇತ್ಲೆಹೇಮಿನ ಮಗುವಿಗೆ ಆಶ್ರಯ ನೀಡಿದರು. ಈ ಗೋದಲಿ ಅದೇ ವೇಳೆ ದೇವರ ಕೃಪೆಯನ್ನು, ಸತ್ಯವನ್ನು, ತ್ಯಾಗವನ್ನು ಜನರೆಲ್ಲರೂ ಗ್ರಹಿಸುವ ಒಂದು ಸ್ಥಳವಾಯಿತು. ದೇವರನ್ನು ಹೊಸದಾಗಿ ಕಂಡುಕೊಳ್ಳುವ ಒಂದು ಸಾಧ್ಯತೆ ಅಲ್ಲಿ ಅವರಿಗೆ ದೊರೆಯಿತು. ವಿಶಾಲವಾದ ಅರ್ಥದಲ್ಲಿ ಆ ಗೋದಲಿ ಯೇಸುವಿನ ಆತಿಥ್ಯವನ್ನು ಎಲ್ಲರಿಗೆ ಕೊಟ್ಟಿತು. ಕರ್ತನಲ್ಲಿ ಪ್ರಿಯರೇ, ನಾವೆಂದು ತಿರುಗೊಮ್ಮೆ ಗೋದಲಿಯನ್ನು ಹೊಸದಾಗಿ ಸಂದರ್ಶಿಸಬೇಕು. ಎಲ್ಲರನ್ನು ಒಂದು ಮಾಡುವ, ಪ್ರೀತಿಯ ಅನ್ಯೋನ್ಯತೆಯಲ್ಲಿ ಬಿಗಿಯುವ, ಬರೀ ಕ್ರೈಸ್ತರನ್ನು ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗಗಳ ಜನರು,
ಅದರಲ್ಲೂ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವರನ್ನು ಗುರುತಿಸಿ ಅವರಿಗೆ ವ್ಯಕ್ತಿ ಗೌರವವನ್ನು ನೀಡಿ ನಾವೆಲ್ಲರೂ ದೇವರ ಮಕ್ಕಳು ಎಂಬುದನ್ನು ಪ್ರಕಟಿಸುವ ಆ ಸತ್ಯವನ್ನು ನಾವು ಬೋಧನೆಯಲ್ಲಿ ತಿರುಗೊಮ್ಮೆ ಕಂಡುಕೊಳ್ಳಬೇಕು. ಮತ್ತು ಇದು ನಮ್ಮ ಜೀವನ ರೀತಿಯಾಗಬೇಕು, ನಮ್ಮ ಜೀವನ ಮೌಲ್ಯವಾಗಬೇಕು. 2 ಪ್ರಶ್ನೆಗಳನ್ನ ನಿಮ್ಮ ಮುಂದಿರಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಾವಿನ್ನೂ ಕ್ರಿಸ್ಮಸ್ 25 ಮುನ್ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಹೇಗೆ ಸಿದ್ಧತೆ ಮಾಡ್ತಾ ಇದ್ದೇವೆ? ಇದು ಸಿದ್ಧತೆಯ ದಿನಗಳು, ಆಗಮನದ ದಿನಗಳು, ಅಡ್ವೆಂಟ್ ಟೈಮ್. ನಾವು ಹೇಗೆ ನಮ್ಮನ್ನು ಅದಕ್ಕೆ ಸಿದ್ಧತೆ ಮಾಡಿಕೊಡ್ತಾ ಇದ್ದೇವೆ? ಅದೇ ವೇಳೆ ನಾವು ಕ್ರಿಸ್ಮಸ್ಸನ್ನು ಹೇಗೆ ಆಚರಿಸ್ತೇವೆ? ನಮ್ಮ ಸಿದ್ಧತೆ ಹೇಗೆ? ನಮ್ಮ ಆಚರಣೆ ಹೇಗೆ? ಯೇಸುವಿನ ಮೌಲ್ಯಾಧಾರಿತ ಸಿದ್ಧತೆ ಮತ್ತು ಯೇಸುವಿನ ಮೌಲ್ಯಾಧಾರಿತ ಜೀವನ ನಮ್ಮ ಜೀವನ ರೀತಿಯಾಗುವಾಗ ಮಾತ್ರ ನಮ್ಮ ಜೀವನದ ನಿಜವಾದ ಸಿದ್ಧತೆ, ಕ್ರಿಸ್ಮಸ್ನ ಆಚರಣೆ ಕಂಡುಬರಲು ಸಾಧ್ಯ. ನಿಮ್ಮೆಲ್ಲರಿಗೆ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ತಿರುಗೊಮ್ಮೆ ಹೇಳಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿ ಎಲ್ಲರಿಗೆ ಕೃತಜ್ಞತೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.